ಖಾರ ಜಾಸ್ತಿ, ಅರದ ಮೇಲೆ ಮಸಾಲೆ ಕೂಡ ಜಾಸ್ತಿ. ಇದು ಈ ಮೆಣಸಿನ ಸ್ಪೆಷಾಲಿಟಿ. ಹಾಗಾಗಿ ಉಪ್ಪಿನಕಾಯಿ ತಯಾರಿಗೆ ಈ ಮೆಣಸಿಗೆ ಅತ್ಯಧಿಕ ಬೇಡಿಕೆ. 50 ವರ್ಷಗಳ ಹಿಂದೆ 200 ಎಕರೆ ಪ್ರದೇಶದಲ್ಲಿ ಬೆಳೆಸಲಾಗುತ್ತಿದ್ದ ಇಂತಹ ಮೆಣಸು ಪ್ರಸ್ತುತ ಕೇವಲ 2-3 ಎಕರೆ ಪ್ರದೇಶಕ್ಕೆ ಸೀಮಿತಗೊಂಡು ಬೆರಳೆಣಿಕೆಯ ರೈತರು ಈ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಮಂಗಳೂರು ತಾಲೂಕಿನ ಹರೇಕಳ ಎಂಬ ಪ್ರದೇಶದಲ್ಲಿ ಬೆಳೆಯಲಾಗುವ ಈ ಮೆಣಸು ಹರೇಕಳ ಮೆಣಸು ಎಂದೇ ಖ್ಯಾತಿ. ತುಳುವಿನಲ್ಲಿ ಪೆರಿಯಾಳ ಮುಂಚಿ ಫೇಮಸ್. ಇದೀಗ ಈ ಮೆಣಸನ್ನ ಬೆಳೆಯಲು ಮಂಗಳೂರು ರಥಬೀದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಹರೇಕಳ ಶ್ರೀರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳು ಕೈಜೋಡಿಸಿದ್ದಾರೆ. ಮಂಗಳೂರು ರಥಬೀದಿ ಕಾಲೇಜಿನ ಹಸಿರು ಸೇನೆ ನೇತೃತ್ವದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾ ನವೀನ್ ಎನ್ ಕೊಣಾಜಿ ಮತ್ತು ಹರೇಕಳದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ತ್ಯಾಗಂ ಹರೇಕಳ ಇವರ ನೇತೃತ್ವದಲ್ಲಿ ಸುಮಾರು 50ರಷ್ಟು ವಿದ್ಯಾರ್ಥಿಗಳು ಹರೇಕಳದ ಕುತ್ತಿಮೊಗರು ಗದ್ದಿಯಲ್ಲಿ ಕೃಷಿಕ ಶೇಖರ್ ಗಟ್ಟಿ ಅವರ ಕೃಷಿ ಕಾರ್ಯಕ್ಕೆ ಸಾಥ್ ನೀಡಿದರು. ಕಾರ್ಮಿಕರ ಬವಣೆ ಹಾಗೂ ಅವರ ಸಂಬಳ ಕೊಡಲು ಅಸಾಧ್ಯವಾದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೃಷಿಕ ಶೇಖರ್ ಅವರಿಗೆ ಸಹಕರಿಸಿದರು. ನಾನು ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಏಕೆಂದರೆ ನಾನು ಇಷ್ಟವರೆಗೆ ಅಂಗಡಿಯಲ್ಲಿ ಮೆಣಸು ನೋಡಿದ್ದೇನೆ, ಮನೆಯಲ್ಲಿ ನೋಡಿದ್ದೇನೆ, ಮೆಣಸು ತಿಂದಿದ್ದೇನೆ. ಆದರೆ ಮೆಣಸು ಬೆಳೆಸುವ ಇಷ್ಟು ಕಷ್ಟ ಉಂಟು ನೋಡೋದಿಲ್ಲ. ಅದೇ ಇದಕ್ಕೆ ಎಷ್ಟು ರಾಸಾಯನಿಕ ಆಗಬೇಕು, ಅದೇ ಎಷ್ಟು ಇಡಬೇಕು, ಅದೇ ಒಂದೊಂದು ಜಾಗಕ್ಕೆ 2 ಇಡಬೇಕು, ಎಷ್ಟು ಬರಬೇಕು, 6 ಫೀಟ್ ಇರಬೇಕಂತ ನನಗೆ ಕಲಿಸಿಕೊಟ್ಟು. ನನಗೆ ಇದಕ್ಕಿಂತ ಮೊದಲು ಈ ಮೆಣಸಿನ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಮೆಣಸಿನಲ್ಲಿ ಇಷ್ಟೊಂದು ವೆರೈಟಿ ಇದೆ ಅಂತೇಳಿ ಗೊತ್ತಾಯಿತು. ಸೊ ಇದೊಂದು ಒಳ್ಳೆ ಅನುಭವ ಆಗಿದೆ ನಮಗೆ. ಕಾಲೇಜ್ ಅಂತೇಳಿದರೆ ನಾವು ಒಂದು 4 ಗೋಡೆ ಒಳಗೆ ಕುತ್ಕೊಂಡು ಓದೋದು ಆ ಅಧ್ಯಯನ ಮಾತ್ರ ಸಿಗ್ತದೆ. ಬಟ್ ಇಲ್ಲಿ ಬಂದಾಗ ಈ ಥರ ಹೊರಗಿನ ಕೃಷಿ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ಕಿದೆ. ಈ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ, ಅದಕ್ಕೆ ಧನ್ಯವಾದ ಹೇಳ್ತೇನೆ. ಊರಲ್ಲಿದ್ದ ಅವಿಭಕ್ತ ಕುಟುಂಬ ವ್ಯವಸ್ಥೆ ದೂರವಾದಂತೆ ಕೃಷಿ ಭೂಮಿ ಹಂಚಿಹೋಯಿತು. ಶಿಕ್ಷಿತ ಯುವಕರು ದುಡಿಮೆಗಾಗಿ ನಗರ ಸೇರಿದ್ರು. ಕೂಲಿ ಆಳುಗಳ ಸಮಸ್ಯೆ ಎದುರಾಯಿತು. ಅಧಿಕ ಇಳುವರಿ ಪಡೆಯುವ ಉದ್ದೇಶದಿಂದ ರಾಸಾಯನಿಕದ ಬಳಕೆ ಹೆಚ್ಚಾಯಿತು. ಗಿಡಗಳಿಗೆ ರೋಗ ಬಾಧೆ ಅಧಿಕವಾಗತೊಡಗಿತು. ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವವರ ಸಂಖ್ಯೆಯೂ ಕ್ಷೀಣಿಸಿತು. ಹೀಗಾಗಿ ಮೆಣಸಿನ ಬೇಡಿಕೆ ಇಳಿಮುಖವಾಗತೊಡಗಿತು. ಮೆಣಸಿನ ಬದಲು ಕಬ್ಬು ಅಡಕೆ, ಭತ್ತ ಬೆಳೆದ ಪರಿಣಾಮ ಮೆಣಸು ಅಳಿವಿನಂಚಿಗೆ ತಲುಪುವಂತಾಯಿತು. ಹರೇಕಳ ಮೆಣಸು ಒಂದು ಕಾಲದಲ್ಲಿ ಎಷ್ಟು ಖ್ಯಾತವಾಗಿತ್ತು ಅಂದರೆ 80ರ ದಶಕದ 3ನೇ ತರಗತಿ ಪಠ್ಯದಲ್ಲಿ ಹರೇಕಳ ಮೆಣಸಿನ ಬಗ್ಗೆ ಉಲ್ಲೇಖವಿತ್ತು ಎಂಬುದಾಗಿ ಸ್ಥಳೀಯರು ನೆನಪಿಸಿಕೊಳ್ತಾರೆ. ಬಹುಶಃ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಬೆಳೆಗಳಿದ್ದಾವೆ. ಆ ಬೆಳೆಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿ ಸಿಗಬೇಕನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬೈತಾರು ಹರೇಕಳ ಎಂಬ ಪ್ರದೇಶದಲ್ಲಿ ನಾವು ಮೆಣಸಿನ ಬೆಳೆಯನ್ನು ಮಾಡ್ತಾ ಇದ್ದೇವೆ. ಪ್ರಾಯಶಃ ಮೆಣಸು ಭಾಳಷ್ಟು ವೆರೈಟಿಗಳಿದ್ದಾವೆ. ಆ ವೆರೈಟಿಗಳಲ್ಲಿ ಹರೇಕಳ ಮೆಣಸು ಅದರಲ್ಲೂ ಭಾಳಷ್ಟು ಆಗಿರುವಂಥದ್ದು. ಎಲ್ಲ ಮೆಣಸಿಗೆ ಕೆಜಿಗೆ 200 ರೂಪಾಯಿ ಇದ್ದರೆ ಈ ಮೆಣಸಿಗೆ 500ರಿಂದ 600 ರೂಪಾಯಿ ಬೆಲೆ ಬಂದಿದೆ ಅನ್ನುವಂಥ ರೈತರ ಒಂದು ಆಶಯ ನೋಡಿಕೊಂಡು ಬಹುಶಃ ಎಲ್ಲ ವಿದ್ಯಾರ್ಥಿಗಳು 4 ಗೋಡೆಯೊಳಗೆ ಇರದೆ ನಮ್ಮ ಬಯಲು ಏನು ಹೇಳ್ತೇವೆ ಕ್ಲಾಸಿನೊಳಗೆ ವಿದ್ಯಾರ್ಥಿಗಳು ಈ ರೀತಿಯ ಪಾಠ ಪಡ್ಕೊಂಡ್ರೆ ಖಂಡಿತ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾದ ಸಂದರ್ಭ ಹರೇಕಳದ ಪ್ರದೇಶದ ಬಹುತೇಕ ಗದ್ದೆಗಳಲ್ಲಿ ಕಬ್ಬು ಬೆಳೆಯನ್ನ ಬೆಳೆಸಲಾದ ಕಾರಣ ಮೆಣಸು ಕೃಷಿಗೆ ಹೊಡೆತ ಬಿದ್ದಿರಬಹುದು ಎನ್ನುತ್ತಾರೆ ಸ್ಥಳೀಯರು. ಸಾಲ ಜೋಕುಲ ಬತ್ತಿನ ನಡಪಾಯಿನ ಒಂಜಿ ಖರ್ಚಿದ ಪೂರ ಒರಿ ಉಂಡು ಪಣ್ಣ ಜೋಕುಲ್ನ ಒಂಜಿ ಸಹಕಾರ ಅಂತಂದು ಆಪುಂಡು ಪಣ್ಣ ನಾನು ದುಂಬಗಳು ಎಂಕ್ಲು ಇತ್ತಾಯ್ಪೋ ಇನ್ನೀ ಬುಲೆ ಅಂದತ್ತಿ ಮುಂಚೆ ಹೇಳಿದ ಪಿರ ಕರ್ಮ ಮಲ್ಪುವ ಕರ್ಮ ನೆಕ್ಸ್ಟ್ ಏನೇನು ಮಲ್ಪುಂಡು ಕೆಯ್ತಾನೆ ಎಂಕ್ಲ ಜೋಕುಲು ಬತ್ತೆ ಸಹಕಾರ ಮತ್ತು ಕುರಿಯರ್ಲ ಎಂಕ್ಲೆ ಮಲ್ಲ ಪ್ರಯೋಜನ ಪಣ ಎಂಚ ಈಚೆನ ಒಂಜಿ 10-15 ಜನ ಒಳ್ತೋಳ್ತಿಲ್ಲ ತೊಂಬತ್ತು ಎಂಕ್ಲು ನೇನು ಬುಲೆ ಮಲ್ಪೋಣಿ ಜೋಕುಲ ಇಂಚನೆ ಒಂಜಿ ಸಹಕಾರ ತಿಕ್ಕೊಂಡು ಪಂಡ ಎಂಕ್ಲೆಗೆ ಬಕ್ಕಲೆ ಎಂಕ್ಲೆಗೆ ಮತ್ತೆ ಪ್ರಯೋಜನ ತಿಕ್ಕೊಂಡು ಬಕ್ಕಂತ ಉಳಿತಾಯ ಹಾಕೊಂಡು. ಒಟ್ಟಿನಲ್ಲಿ ಹರೇಕಳ ಮೆಣಸು ಇದೀಗ ಪ್ರಖ್ಯಾತಿಯನ್ನ ಪಡೆದಿದ್ದು ಈ ಮೆಣಸನ್ನ ಬೆಳೆಯಲು ವಿದ್ಯಾರ್ಥಿಗಳು ಸಹ ಕೈಜೋಡಿಸಿದ್ದಾರೆ. ಸುಮಾರು 50ರಷ್ಟು ವಿದ್ಯಾರ್ಥಿಗಳು ಹರೇಕಳದ ಕುತ್ತಿಮೊಗರು ಗದ್ದಿಯಲ್ಲಿ ಕೃಷಿಕ ಶೇಖರ್ ಗಟ್ಟಿ ಅವರ ಕೃಷಿ ಕಾರ್ಯಕ್ಕೆ ಸಾಥ್ ನೀಡಿದ್ದು ಶ್ಲಾಘನೀಯ ವಿಚಾರ. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.